ಬಂಟ್ವಾಳ ತಾಲೂಕಿನಲ್ಲಿ ಬೆನೆಡಿಕ್ಟ್ ಕಾರ್ಲೋ ಎಂಬ ವೃದ್ಧೆಯ ಆರೈಕೆಗೆಂದು ಬಂದು ಆಕೆಯ ಚಿನ್ನಕ್ಕಾಗಿ ವಿಷ ಉಣಿಸಿ ಬಳಿಕ ಉಸಿರುಗಟ್ಟಿಸಿ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಪರಾಧ ಸಾಬೀತಾಗಿದ್ದು ವೃದ್ಧೆಯ ಕೊಲೆಗೈದ 3 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಮಂಗಳೂರಿನ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆದೇಶ ನೀಡಿದೆ. ವೃದ್ಧೆಯ ಕೊಲೆ ಮಾಡಿ ಆಕೆಯ ಬಳಿಯಿದ್ದ 2.75 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿ ಬಳಿಕ ಸಾಕ್ಷ್ಯ ನಾಶಕ್ಕೆ ಮಾಡಿದ ಆರೋಪದ ಮೇಲೆ ಅಪರಾಧಿಗಳಿಗೆ 33,000 ರೂಪಾಯಿ ದಂಡ ಹಾಗೂ ಜೀವಾವಧಿ ಶಿಕ್ಷೆಯನ್ನ ನೀಡಲಾಗಿದೆ. ಅಮಟಾಡಿ ಹೀರಾ ನಿವಾಸಿ ವಿಲ್ಮಾ ಪ್ರಶ್ಚಿತ ಬಾರೊಟ್ಟು, ನರಿಕೊಂಬು ಪದಕಟ್ಟೆ ಹೊಯ್ಗೆಬೈಲು ನಿವಾಸಿ ಚರಣ್ ಕುಮಾರ್, ನರಿಕೊಂಬು ಅಂತರ್ ಹೌಸ್ ನಿವಾಸಿ ಸತೀಶ್ ಎಆರ್ ಶಿಕ್ಷೆಗೆ ಒಳಗಾದಂತಹ ಅಪರಾಧಿಗಳು. ಇನ್ನು ಪ್ರಕರಣದ ವಿವರವನ್ನ ನೋಡೋದಾದ್ರೆ, ಬಂಟ್ವಾಳ ತಾಲೂಕು ಅಮ್ಮುಂಜೆ ಗ್ರಾಮದ ಪಾಂಡೀಲಿ ಎಂಬಲ್ಲಿ ಬೆನೆಡಿಕ್ಟ್ ಕಾರ್ಲೋ ಎಂಬ 80 ವರ್ಷದ ವೃದ್ಧೆ ತಮ್ಮ ಪತಿ ಇನಾಸ್ ಕಾರ್ಲೋ ಜೊತೆ ವಾಸಿಸ್ತಾ ಇದ್ರು. ಇನಾಸ್ ಕಾರ್ಲೋ ಪಾರ್ಶ್ವವಾಯು ಪೀಡಿತರಾಗಿ ಹಾಸಿಗೆಯನ್ನ ಹಿಡಿದಿದ್ರು. ಈ ದಂಪತಿಯ ಆರೈಕೆಗಾಗಿ ವಿಲ್ಮಾ ಪ್ರಶ್ಚಿತ ಬ್ಯಾರೊಟು 2 ತಿಂಗಳಿನಿಂದ ಮನೆ ಕೆಲಸಕ್ಕೆ ಬರ್ತಾ ಇದ್ಲು. ಬೆನೆಡಿಕ್ಟ್ ಕಾರ್ಲೋ ಅವರಲ್ಲಿ ಚಿನ್ನದ ಕರಿಮಣಿ ಸರ ಹಾಗೂ ಮನೆಯಲ್ಲಿ ಇತರ ಚಿನ್ನಾಭರಣಗಳು ಇರೋದನ್ನ ಗಮನಿಸಿದ ವಿಲ್ಮಾ ಅದನ್ನ ದೋಚುವ ಯೋಜನೆಯನ್ನ ರೂಪಿಸ್ತಾಳೆ. ಈ ಬಗ್ಗೆ ಪರಿಚಯದ ಸತೀಶನ ಬಳಿ ಮಾಹಿತಿ ಹಂಚಿಕೊಂಡಿದ್ದು ಆತ ಬೆನೆಡಿಕ್ಟ್ ಕಾರ್ಲೋಗೆ ಆಹಾರದಲ್ಲಿ ವಿಷ ಪದಾರ್ಥ ಉಣಿಸುವ ಸಲಹೆಯನ್ನ ಕೊಡ್ತಾನೆ. ಅದರಂತೆ 2021ರ ಜನವರಿ 25ರಂದು ರಾತ್ರಿ ವಿಲ್ಮಾ ವಿಷ ಉಣಿಸಿದ್ದು ಬೆನೆಡಿಕ್ಟ ಅರೆಜೀವ ಸ್ಥಿತಿಗೆ ತಲುಪ್ತಾರೆ. ಈ ಬಗ್ಗೆ ವಿಲ್ಮಾ ಮತ್ತೆ ಸತೀಶ್ಗೆ ಕರೆ ಮಾಡಿ ಚರ್ಚೆಯನ್ನ ನಡೆಸಿದ್ದು ಬೆನೆಡಿಕ್ಟರನ್ನ ಉಸಿರುಗಟ್ಟಿ ಸಾಯಿಸುವ ಯೋಜನೆಯನ್ನ ಹಾಕ್ತಾರೆ. ಅದರಂತೆ ಸತೀಶ್ ಚರಣ್ ಕುಮಾರ್ನನ್ನ ಆ ಮನೆಗೆ ಕಳುಹಿಸಲು ನಿರ್ಧಾರವನ್ನ ಮಾಡ್ತಾನೆ. ಈ ಸಂದರ್ಭ ಚರಣ್ ಸುಲಿಗೆ ಮಾಡುವ ಚಿನ್ನಾಭರಣದಲ್ಲಿ ಸ್ವಲ್ಪಾಂಶ ತನಗೆ ನೀಡಬೇಕು ಅಂತ ಷರತ್ತನ್ನ ಹಾಕಿದ. ಅದಕ್ಕೆ ವಿಲ್ಮಾ ಒಪ್ಪಿಗೆಯನ್ನ ಕೂಡ ಸೂಚಿಸ್ತಾಳೆ. ವಿಲ್ಮಾ ಸೂಚನೆಯಂತೆ ಚರಣ್ ಕುಮಾರ್ ಆ ಮನೆಗೆ ತೆರಳಿ ವಿಲ್ಮಾ ಜೊತೆ ಸೇರ್ಕೊಂಡು ಬೆನೆಡಿಕ್ಟರನ್ನ ತಲೆದಿಂಬು ಹಾಗೂ ಬೈರಾಸ್ನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡ್ತಾನೆ. ಬಳಿಕ ಬೆನೆಡಿಕ್ಟರ ಕುತ್ತಿಗೆಯಲ್ಲಿದ್ದಂತಹ ಚಿನ್ನದ ಕರಿಮಣಿ ಸರ, ಮನೆಯಲ್ಲಿದ್ದಂತಹ ಚಿನ್ನದ ಕಿವಿಯೋಲೆ, ಕೈಬಳೆ, ಉಂಗುರಗಳು, ಚೈನ್ ಸೇರಿದಂತೆ ಸುಮಾರು 2.5 ಲಕ್ಷ ರೂಪಾಯಿ ಮೌಲ್ಯದ ಒಟ್ಟು 61.70 ಗ್ರಾಂ ತೂಕದ ಚಿನ್ನಾಭರಣವನ್ನ ಸುಲಿಗೆ ಮಾಡಿ ವಿಷ ಪದಾರ್ಥದ ಉಳಿದಂಶವನ್ನ ರಸ್ತೆಯ ತೋಡ್ನಲ್ಲಿ ಎಸೆದು ಸಾಕ್ಷ್ಯ ನಾಶಪಡಿಸಿದ್ದಾರೆ. ಈ ಪ್ರಕರಣ 2021ರ ಜನವರಿ 26ರಂದು ಬೆಳಕಿಗೆ ಬರುತ್ತೆ. ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಆರಂಭದಲ್ಲಿ ಅನುಮಾನಾಸ್ಪದ ಸಾವು ಅಂತ ಪ್ರಕರಣ ಕೂಡ ದಾಖಲಾಗುತ್ತೆ. ಆದರೆ ಪೊಲೀಸ್ ತನಿಖೆಯಿಂದ ಇದೊಂದು ವ್ಯವಸ್ಥಿತ ಕೊಲೆ ಅಂತ ಕಂಡು ಬಂದಂತ ಹಿನ್ನೆಲೆಯಲ್ಲಿ ಕೊಲೆ ಪ್ರಕರಣವಾಗಿ ದಾಖಲಾಗುತ್ತೆ. ಪ್ರಕರಣಕ್ಕೆ ಸಂಬಂಧಿಸಿ ಮಂಗಳೂರಿನ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಜಗದೀಶ್ ವಿಎನ್ ಸಮಗ್ರ ವಿಚಾರಣೆಯನ್ನ ನಡೆಸಿ 3 ಅಪರಾಧ ಸಾಬೀತುಪಡಿಸಿ ತೀರ್ಪನ್ನು ಕೊಟ್ಟಿದ್ದಾರೆ. ಅಪರಾಧಿಗಳಾದ ವಿಲ್ಮಾ ಪ್ರಶ್ಚಿತ ಬ್ಯಾರೊಟು, ಚರಣ್ ಕುಮಾರ್ ಮತ್ತು ಸತೀಶ್ ಎಆರ್ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ.